ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಪ್ ದೇವಡಾ ಅವರು ಇಡೀ ಸೇನೆ ಮತ್ತು ಎಲ್ಲರೂ ಪ್ರಧಾನಿ ಮೋದಿಯವರ ಪದತಲದಲ್ಲಿದ್ದಾರೆ ಎಂದು ಹೇಳಿ ಮಂತ್ರಿ ವಿಜಯ್ ಶಾ ಮಾತು ಮಂಕು ಮಾಡಿದ್ದಾರೆ. ಮಧ್ಯಪ್ರದೇಶದ ಮಂತ್ರಿ ವಿಜಯ್ ಶಾ ಅವರು ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನು ಭಯೋತ್ಪಾದಕರ ಸೋದರಿ ಎಂದು ಹೇಳಿ ವಿವಾದ ಮಾಡಿದ್ದ ಮಂತ್ರಿ ವಿಜಯ್ ಶಾ ವಿವಾದವನ್ನು ಶುಕ್ರವಾರ ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವಡಾ ತನ್ನ ಹೇಳಿಕೆಯಿಂದ ಉಲ್ಟಾ ಮಾಡಿದ್ದಾರೆ. ವಿಜಯ್ ಶಾ ಅವರು ಮೋದಿಯವರನ್ನು ಹೊಗಳುವ ಬರದಲ್ಲಿ ಕರ್ನಲ್ ಸೋಫಿಯಾ ಬಗೆಗೆ ತಪ್ಪು ನುಡಿದಿದ್ರು. ಜಗದೀಶ್ ದೇವಡಾರು ಪಕ್ಕ ಆರ್ಎಸ್ಸಿಗರು ಪ್ರಧಾನಿಯವರ ಬಗೆಗೆ ತೃಪ್ತರಾಗಿಲ್ಲ ಎನ್ನುವುದನ್ನು ತಮ್ಮ ಮಾತಿನಲ್ಲಿ ಮತ್ತೆ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿಯವರು ಉಗ್ರಗಾಮಿಗಳ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿ ಉರಿಯುತ್ತಿದ್ದ ದೇಶದ ಮನಸ್ಸುಗಳನ್ನು ತಣಿಸಿದ್ದಾರೆ. ಅವರಿಗೆ ಧನ್ಯವಾದ ಸಲ್ಲಿಸುವುದು ನಮ್ಮ ಕರ್ತವ್ಯ. ಆದರೆ ಇಡೀ ಸೇನೆ ಭಾರತೀಯರೆಲ್ಲರೂ ಪ್ರಧಾನಿಯವರ ಪದತಲದಲ್ಲಿದ್ದಾರೆ ಎನ್ನುವಂತೆ ಸುದ್ದಿಗಳು ಬರುತ್ತಿರುವುದು ಸಮಂಜಸವಲ್ಲ ಎಂದು ಅವರು ಹೇಳಿದರು. ಇದನ್ನು ಹೊಸ ವಿವಾದ ಎನ್ನಲಾಗಿದೆ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.